ಮೇಡಮ್ ನಮಸ್ತೆ, ನಿಮ್ಮ ಹೆಸರು ಮೇಡಮ್? ನಮಸ್ತೆ ಸರ್, ನನ್ನ ಹೆಸರು ಯೋಗಿತಾ ಅಂತ. ಓಕೆ ಮೇಡಮ್, ಆಮ್ ಆದ್ಮಿನಲ್ಲಿ ಇದ್ರಿ, ಈಗ ಸಡನ್ ಆಗಿ ನಿಮ್ಮನ್ನ ಕಾಂಗ್ರೆಸ್ ಅಲ್ಲಿ ನೋಡ್ತಾ ಇದ್ದೀವಿ. ಇದರ ಒಂದು ವಿಶ್ಲೇಷಣೆ ಕೊಟ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗತ್ತೆ. ಸರ್, ಆಮ್ ಆದ್ಮಿ ಪಾರ್ಟಿಯಲ್ಲಿ ನಾನು ಇಷ್ಟು ವರ್ಷ 3 ವರ್ಷದಿಂದ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿ ಯಾವುದೇ ತರ ನಮಗೆ ಬೆಳೆಯೋದಕ್ಕೆ ಕೊಡ್ತಾ ಇಲ್ಲ. ಪ್ಲಸ್ ನಾನು 3 ವರ್ಷದಿಂದ ನನಗೆ ಕೆಲಸ ಮಾಡಿ ಇವಾಗ 1 ತಿಂಗಳು ನಾನು ಹೋಗಿಲ್ಲ ಅಂತಂದ್ರೆ ಅಲ್ಲಿ ಬೇರೆ ಕ್ಯಾಂಡಿಡೇಟ್ನ ಹಾಕ್ತೀವಿ ಅಂತ ಕರ್ಕೊಂಡು ಬಂದು ಅಷ್ಟು ಬೇಗ ಮಾಡಿದ್ದಾರೆ. ಈ ತರ ಎಲ್ಲ ಮಾಡ್ಬೋದಾ ಸರ್? ಅದರಿಂದ ಎಲ್ಲ ನಾನು ತುಂಬಾ ಬೇಜಾರಾಗಿ ನಾನು ಇವತ್ತು ಕಾಂಗ್ರೆಸ್ಗೆ ಬರ್ಬೇಕಾಗಿ ಬಂತು. ಅದಷ್ಟೇ ಅಲ್ಲ, ನಮ್ಮ ಉಮಾಪತಿ ಗೌಡ ಅಂತ ಯಂಗ್ಸ್ಟರು, ಅವರಿಗೆ ಸಪೋರ್ಟ್ ಮಾಡೋಣ ಅಂತೇಳಿ ಈ ಸತಿ ನಾನು ಕಾಂಗ್ರೆಸ್ನ ಚೂಸ್ ಮಾಡಿದ್ದೀನಿ ಸರ್. ಮೇಡಮ್, 3 ಬಾರಿ ಶಾಸಕರಾಗಿದ್ದಂತಹ ಸತೀಶ್ ರೆಡ್ಡಿ ಅವರ ಒಂದು ಪಕ್ಷಕ್ಕೆ ಯಾಕೆ ಮೇಡಮ್ ಹೋಗಿಲ್ಲ ನೀವು? ಸರ್, ಎಲ್ಲಾರು ಒಂದೇ ಹಳ್ಳದಲ್ಲಿ ಯಾಕೆ ಸರ್ ಬಿಡ್ಬೇಕು? ಅದು ಒಂದಿದೆಯಲ್ಲ. ಸೊ ಎಲ್ಲಾರು ಇವಾಗ ಒಂದ್ ಕುರಿ ಎಗರುತ್ತಂತಂದ್ರೆ ಎಲ್ಲಾ ಕುರಿನೂ ಅಲ್ಲೇ ಎಗರುತ್ತಂತೆ. ನಮ್ಗೆ ಬೇಡ ಸರ್, ಆವಾಗಿಂದ ನಮ್ಗೇನೋ ಇಷ್ಟ ಆಗ್ಲಿಲ್ಲ. ಪ್ಲಸ್ ಇವಾಗ ನೋಡ್ತಾ ಇದೀರಲ್ಲ, GST ಅಂತೆ, ಆಮೇಲೆ ಇದು ಗ್ಯಾಸ್ ಬೆಲೆ ಅಂತೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಜನ ಎಲ್ಲ ಬೇಸತ್ತೋಗಿದ್ದಾರೆ. ಕೊರೋನಾ ಟೈಮಲ್ಲಂತೂ ಕೆಲಸ ಹೋಗ್ಬಿಟ್ಟು ತುಂಬಾ ಜನ ಪರದಾಡೋ ತರ ಸ್ಥಿತಿ ಬಂದ್ಬಿಟ್ಟಿತ್ತು. ಆಮೇಲೆ ಒಂದೊತ್ತು ಊಟಕ್ಕೂ ತುಂಬಾ ಕಷ್ಟ ಆಗಿತ್ತು. ಅವ್ರವ್ರ ಕಾರ್ಯಕರ್ತರಿಗೆ ಕರೆದು ಅವ್ರವ್ರ ಮಾತ್ರ ಅಕ್ಕಿ ರೇಷನ್ ಕಿಟ್ ನ ಕೊಟ್ಟಿದ್ದಾರೆ, ಬೇರೆ ಎಲ್ಲರಿಗೂ ಕೊಟ್ಟೇ ಇಲ್ಲ. ಅವ್ರಿಗೆ ಕೊಟ್ಟೇ ಇಲ್ವಾ ಸರ್? ಹಂಗಾದ್ರೆ ಇವ್ರಿಗೆ ಓಟು ಹಾಕ್ದವ್ರು, ಇವ್ರ ಹೆಸರು ಹೇಳಿದವ್ರು ಮಾತ್ರ ಅವ್ರಿಗೆ ಹೊಟ್ಟೆ ಇದೆ, ಮಿಕ್ದವ್ರಿಗೆ ಹೊಟ್ಟೆ ಇಲ್ಲ ಅನ್ನೋ ತರ ಅವರು ಮಾಡಿದ್ರು. ಆಮೇಲೆ ಬೆಡ್ ಸ್ಕ್ಯಾಮ್ ಎಲ್ಲ ನಿಮ್ಗೆ ಗೊತ್ತೇ ಇದೆ, ಎಲ್ಲ ಏನೇನಾಯ್ತು ಸತೀಶ್ ರೆಡ್ಡಿದು ಅಂತ. ಸೊ ಹಾಗೆ ಈ ತರ ಮಾಡಿರೋದ್ರಿಂದ ಬೇಜಾರಾಗಿ ನಾನು ಬಿಜೆಪಿಗೆ ಹೋಗಿಲ್ಲ ಸರ್. ಬಿಜೆಪಿಯಿಂದ ಬೆದರಿಕೆ ಕರೆಗಳು ಏನಾದ್ರು ಬಂದ್ರೆ ಅದನ್ನ ಎದುರಿಸುವಂತ ಶಕ್ತಿ ಇದೆಯಾ ಮೇಡಮ್ ನಿಮ್ಗೆ? ಖಂಡಿತ ಸರ್. ಏನ್ ಮಾಡ್ಬಿಡ್ತಾರೆ ಸರ್, ಅವ್ರು ಏನ್ ಬೆದರ್ಸ್ತಾರ ಅಷ್ಟೇ ತಾನೆ. ಅದಕ್ಕೆಲ್ಲ ಭಯ ಪಟ್ಟಿದ್ರೆ ನಾನು 3 ವರ್ಷದಿಂದ ಬೊಮ್ಮನಹಳ್ಳಿಗೆ ಬರ್ತಾನೆ ಇರ್ಲಿಲ್ಲ. ಯಾವುದಕ್ಕೂ ನಾನು ಹೆದರಲ್ಲ ಸರ್. ಬೊಮ್ಮನಹಳ್ಳಿ ವಾರ್ಡ್ಗೆ 3 ವರ್ಷದಿಂದ ನಾನು ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದೆ ಆಮ್ ಆದ್ಮಿ ಪಕ್ಷದಿಂದ. ಈಗ ನಾನು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಿದ್ದೀನಿ. ಇದೇ ಕೆಲಸನ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಮೇಡಮ್, ಈ ಸಲ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಪ್ರಕಾರ? ಸರ್, ನನ್ನ ಪ್ರಕಾರ ಕಾಂಗ್ರೆಸ್ ಬರುತ್ತೆ ಸರ್. ಯಾಕೆಂದ್ರೆ ಇಷ್ಟು ವರ್ಷ ಬಿಜೆಪಿ ಅವರು ಮಾಡಿರೋ ದಬ್ಬಾಳಿಕೆ ಜನರ ಮೇಲೆ, ಬಡವರಿಗೆ ಈ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿ, ಕೆಲ್ಸಗಳಿಲ್ಲ, ಕೊರೋನಾ ಬೇರೆ ಲಾಕ್ಡೌನ್ ಮಾಡಿ ಎಷ್ಟೊಂದು ಜನ ಪಾಪ ಪರದಾಡೋ ತರ ಆಗೋಯ್ತು. ಇದನ್ನೆಲ್ಲ ನೋಡಿ ತುಂಬಾ ಬೇಸತ್ತು ಜನ ಮೋಸ್ಟ್ಲಿ ಈ ಸತಿ ಬಿಜೆಪಿಗೆ ಓಟ್ ಹಾಕಲ್ಲ ಸರ್, ಕಾಂಗ್ರೆಸ್ಸೇ ಬರೋದು ಸರ್. ಮೇಡಮ್, ಹಾಗಾದ್ರೆ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಬೊಮ್ಮನಹಳ್ಳಿನಲ್ಲಿ ವ್ಯಕ್ತಿ ನೋಡಿ ಓಟ್ ಹಾಕ್ಬೇಕಾ ಅಥವಾ ಪಕ್ಷ ನೋಡಿ ಓಟ್ ಹಾಕ್ಬೇಕಾ ಮೇಡಮ್? ಸರ್, ವ್ಯಕ್ತಿನ ನೋಡಿ ಓಟ್ ಹಾಕ್ಬೇಕು, ಪ್ಲಸ್ ಪಕ್ಷನೂ ನೋಡ್ಬೇಕು ಸರ್. ಯಾಕೆಂದ್ರೆ ಈ ಸಲ ಉಮಾಪತಿ ಗೌಡ ಅಂತ ಒಬ್ಬ ಯಂಗ್ಸ್ಟರ್ ತುಂಬಾ ಚೆನ್ನಾಗಿ ಅವರು ಕೆಲಸಗಳನ್ನ ಮಾಡಿದ್ದಾರೆ. ಬಡವರಿಗೆ ಅವ್ರಿಗೆ ಏನ್ ಸಹಾಯ ಬೇಕೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ಟಿರೋದು ಕಾಂಗ್ರೆಸ್ ಇಂದ ನಮ್ಗೆಲ್ಲ ತುಂಬಾ ಖುಷಿ ಆಗಿದೆ. ಯಂಗ್ಸ್ಟರ್ಸ್ ತರಬೇಕು ಸರ್. ಅವ್ರ ಐಡಿಯಾಲಜಿಗಳು ತುಂಬಾ ಚೆನ್ನಾಗಿರ್ತವೆ, ಅವ್ರು ಚೆನ್ನಾಗಿ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಸತಿ ಅವ್ರಿಗೆ ಕೊಟ್ಟಿರೋದು ನಮ್ಗೆಲ್ಲ ತುಂಬಾ ಖುಷಿ ಆಗಿದೆ ಸರ್. ಓಕೆ, ನೀವು ಆಮ್ ಆದ್ಮಿ ಬಿಡೋದಕ್ಕೆ ಕಾರಣ ಮೇಡಮ್? ಸರ್, ಆಮ್ ಆದ್ಮಿ ಪಾರ್ಟಿನಲ್ಲಿ ಏನು ಅಂತಂದ್ರೆ, ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ರು ನೀವೇನು ಮಾಡೇ ಇಲ್ಲ, ನಿಮ್ಮ ಹತ್ರ ಒಂದು 500 ಜನ ಕಾರ್ಯಕರ್ತರಿಲ್ಲ ಅಂತ ಈ ತರ ಎಲ್ಲ ತುಂಬಾ ಚುಚ್ಚಿ ಮಾತಾಡ್ತಾರೆ. ಪ್ಲಸ್ ನಮ್ಗೆ ಏನು ಬೊಮ್ಮನಹಳ್ಳಿನಲ್ಲಿ ಒಂದು 3 ವರ್ಷ ಮಾಡಿದೀನಿ. 1 ತಿಂಗಳು ನನ್ಗೆ ಹುಷಾರಿಲ್ದಿರೋ ಟೈಮಲ್ಲಿ ಅಷ್ಟಕ್ಕಿನೇ ಬೇರೆ ಕ್ಯಾಂಡಿಡೇಟ್ನ ಕರ್ಕೊಂಡು ಬಂದು ಹಾಕಿದ್ದಾರೆ. ಪ್ಲಸ್ ಅಲ್ಲೆಲ್ಲ ಆ ಎಮ್ಮ ಪ್ರಚಾರ ಮಾಡಿ ಏನ್ ಹೇಳ್ತಾ ಇದಾರೆ, ನನ್ಗೆ ಆ ಎಮ್ಮನ್ಗೆ ಹುಷಾರಿಲ್ಲ, ಇನ್ಮೇಲೆ ಬರೋದಿಲ್ಲ ಅಷ್ಟೇ, ನಾನೇ ಇನ್ಮೇಲಿಂದ ಬರೋದು, ಇಲ್ಲೆಲ್ಲ ವರ್ಕ್ ಮಾಡೋದು ಅಂತ ಈ ತರ ಎಲ್ಲ ಅಪಪ್ರಚಾರ ಮಾಡಿದ್ದಾರೆ ನನ್ನ ಬಗ್ಗೆ. ಸೊ ನಾನು 3 ವರ್ಷ ಮಾಡಿರೋದ್ರಲ್ಲಿ ಒಂದು ದಿನ ಆ ಎಮ್ಮ ಬಂದು ನನ್ನ ಮೇಲೆ ಈ ತರ ಅಪಪ್ರಚಾರ ಮಾಡಿ ನನ್ಗೆ ಸಾವಿರಾರು ಕಾಲ್ಸು ಸರ್. ಮೇಡಮ್, ನಿಮ್ಗೆ ಏನಾಯ್ತು, ಯಾಕೆ ನೀವು ಬರ್ತಾ ಇಲ್ಲ, ಏನಾಯ್ತು, ಈ ತರ ಎಲ್ಲ ನಮ್ಗೆ ಸಾಕಷ್ಟು ನಮ್ಗೆ ಟಾರ್ಚರ್ಗಳು ಕೊಟ್ಟಿದ್ದಾರೆ ಸರ್. ಆಮೇಲೆ ನಾವು ಕೆಲಸ ಮಾಡ್ತಾನೆ ಇರ್ಬೇಕು, ನಿಲ್ಸ್ಬಾರ್ದು. ಕೆಲಸ ನಿಲ್ಸ್ಬಿಟ್ರೆ ನಮ್ಗೆ ಏನಾರ ಪರ್ಸನಲ್ ಇರ್ಲಿ, ಏನಾನ ಇರ್ಲಿ, ಹುಷಾರಿಲ್ದೆ ಹೋಗ್ಲಿ, ಏನಾದ್ರೂ ಆಗಿರ್ಲಿ, ನಾವು ಮಾಡ್ತಾನೆ ಇರ್ಬೇಕು. ಮಾಡ್ತಾ ಇದ್ರೆ ನಾವು ಅವ್ರಿಗೆ ಒಳ್ಳೆಯವರು, ಇಲ್ಲ ಅಂದ್ರೆ ಸರಿಗಿಲ್ಲ. ಆಮೇಲೆ ಬಕೆಟ್ ಯಾರು ಹಿಡಿತಾರೆ ಅವ್ರಿಗೆ ಮಾತ್ರ ಪೋಸ್ಟ್ಗಳು. ನಾವು ಏನ್ ಬಕೆಟ್ ಗಿಕೆಟ್ ಎಲ್ಲ ಹಿಡಿಯಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಿದೀವಿ 3 ವರ್ಷದಿಂದ. ನಮ್ಗೇನು ಬಡವರಿಗೆ ಏನು ಸವಲತ್ತುಗಳು ಮಾಡ್ಕೊಡ್ಬೇಕು ನಾವು ಅದನ್ನ ಮಾಡ್ಕೊಂಡು ಬರ್ತೀವಿ.
ಫ್ರೀಯಾಗಿ ಅಪ್ಲಿಕೇಶನ್ ಹಾಕ್ಕೊಡೋದು. ಅವರಿಗೆಲ್ಲ ಒಂದು ಫಾರಮೂ ಮಿಸ್ ಆಗಲಿಲ್ಲ. ಎಲ್ಲ ಅವರಿಗೆಲ್ಲ ರೇಷನ್ ಕಾರ್ಡ್ ಎಲ್ಲ ಬಂದಿದೆ. ಅವರೆಲ್ಲ ಸಾಕಷ್ಟು ನಮಗೆ ಧನ್ಯವಾದಗಳು ಹೇಳ್ತಾರೆ, ಫೋನ್ಗಳು ಮಾಡ್ತಾರೆ, ಮಾತಾಡ್ತಾರೆ. ಮೇಡಮ್ ಇನ್ನೂ ಸ್ವಲ್ಪ ಕಾರ್ಡ್ಗಳಿದೆ ಮಾಡಿಕೊಡಿ ಅಂತಾರೆ. 2,500 ವೋಟರ್ ಐ ಡಿ ಕಾರ್ಡ್ಗಳು ಮಾಡಿಕೊಟ್ಟಿದ್ದೀವಿ. ಗಾರೆಪಾಳ್ಯ, ಲಕ್ಷ್ಮೀ ಲೇಔಟು, ಮಂಗಮ್ಮನ ಪಾಳ್ಯ, ಬೊಮ್ಮನಹಳ್ಳಿ ಸುತ್ತಮುತ್ತಲು, ವಿರಾಟ್ ನಗರ, ರೂಪೇನಗರ ಅಲ್ಲೆಲ್ಲ ಸಾಕಷ್ಟು ವೋಟರ್ ಐ ಡಿ ಕಾರ್ಡ್ಗಳನ್ನ ಮಾಡಿದ್ದೀವಿ ನಾವು. ಅಲ್ಲಲ್ಲೇ ಕೂತು ಅಲ್ಲಲ್ಲೇ ಅಪ್ಲಿಕೇಶನ್ ಹಾಕ್ಕೊಟ್ಟಿದ್ದೀವಿ. ಒಂದು ಸುಮಾರು ಒಂದು 100 ಕಾರ್ಡ್ 200 ಕಾರ್ಡ್ ಒಂದು ಇದಾಗಿರ್ಬೋದು ಅಷ್ಟೇ, ಕ್ಯಾನ್ಸಲೇಷನ್ ಆಗಿರ್ಬೋದು. ಅವ್ರು ಫೋನ್ ತೆಗ್ದಿಲ್ಲ, ಮತ್ತೆ ಮನೆ ಅದು ಚೇಂಜ್ ಮಾಡಿದ್ರು, ಅಡ್ರೆಸ್ ಪ್ರಾಬ್ಲಮ್ಮು, ಈ ಥರದ್ರಿಂದ. ಅದು ಬಿಟ್ಟರೆ ಇನ್ನೇನಿಲ್ಲ ಸರ್, ಎಲ್ಲ ಥರ ನಾವು ಸೌಕರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೋವಿಡ್ ಸಂದರ್ಭದಲ್ಲಿ ಇಂದ ಹಿಡಿದು ಇಲ್ಲಿ ತನಕನೂ ನೀವು ಮಾಡಿರುವಂತ ಒಂದು ಎಲ್ಲಾ ಜನಪರ ಕಾರ್ಯಗಳನ್ನ ಅಲ್ಲಿನ ಒಂದು ಭಾಗದ ಜನ ನೋಡಿದ್ದಾರೆ. ನಿಮ್ಮ ಒಂದು ಪಕ್ಷ ಆಮ್ ಆದ್ಮಿ ಪಕ್ಷ ಇದಕ್ಕೆ ಮುಂಚೆ ಇದ್ದಿದ್ದಂತ ಪಕ್ಷದಲ್ಲಿ ಯಾರು ನಿಮಗೆ ಬೆಂಬಲ ಕೊಟ್ಟಿಲ್ವಾ ಮೇಡಮ್? ಸರ್ ಬೆಂಬಲ ಅಂದ್ರೆ ಅದು 2,000 ರೂಪಾಯಿ ಫಾರಂ ಬಿಟ್ಟಿದ್ರು ಸರ್. ಅವಾಗ ಒಂದು ಜೆರಾಕ್ಸ್ ಮಾಡಿಸ್ಬೇಕಂದ್ರೆ 10 ರೂಪಾಯಿ ತಗೊಂತ ಇದ್ರು. ಆತರ ನಾವು ಎಷ್ಟು 10 ರೂಪಾಯಿಗಳನ್ನ ನಾವು ಎಷ್ಟು ಖರ್ಚು ಮಾಡಿಬಿಟ್ಟಿದ್ದೇವೋ ಅದಕ್ಕೆಲ್ಲ ನಮ್ಗೆ ಯಾರು ಏನೋ ಸಪೋರ್ಟ್ ಮಾಡಿಲ್ಲ. ಆಮೇಲೆ ಊಟ ಮಾತ್ರ ಮಾಡಿಸಿ ಕಳಿಸ್ತಾ ಇದ್ರು 100 ಪ್ಯಾಕೆಟು, ಅದನ್ನ ನಾನು ಹಂಚ್ತಾ ಇದ್ದೆ. ಆಮೇಲೆ ಅಕ್ಕಿ ಎಲ್ಲ ಸ್ವಲ್ಪ ಧಾನ್ಯಗಳೆಲ್ಲ ಕೊಟ್ಟರು, ಅದನ್ನೆಲ್ಲ ನಾವು ಎಲ್ಲ ಹಂಚಿದೀವಿ. ಮತ್ತೆ ಇದು ನಮಗೆ ಸಾಕಷ್ಟು ಚಾಲೆಂಜಸ್ ಆವಾಗಲೂ ಬಂತು ಸರ್. ನಾವೆಲ್ಲ ಮೆಟ್ಟಿ ನಿಂತು ಮಾಡಿದೀವಿ. ಸ್ಯಾನಿಟೈಸೇಷನ್ ಇರ್ಬೋದು, ಸ್ಯಾನಿಟೈಸರ್ಗಳು ಇರ್ಬೋದು, ಇದು ಮಾಸ್ಕ್ ಕೊಡೋದಿರ್ಬೋದು, ಈ ಥರದ್ದೆಲ್ಲ ಸಾಕಷ್ಟು ಮಾಡಿದೀವಿ ಸರ್. ಆಮ್ ಆದ್ಮಿನಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಬೆಂಬಲ ಸಿಕ್ತು ಅಥವಾ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಟ್ರಿ ಈಗ. ಬಟ್ ಆದ್ರೆ ಬೊಮ್ಮನಹಳ್ಳಿ ಜನ ನೀವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ರೆ ಸಪೋರ್ಟ್ ಮಾಡ್ತಾರಾ ಮೇಡಮ್? ಖಂಡಿತ ಮಾಡ್ತಾರೆ ಸರ್. ನನಗೆ ನೈಟು ಯಾವಾಗ ಅವರು ಅಪ್ಲೋಡ್ ಆಗಿರೋಂಥ ವಿಡಿಯೋನ ನೋಡಿ, ಫೋಟೋಸ್ ನೋಡಿ, ಸಾಕಷ್ಟು ಜನ ಅವರು ಸ್ಟೇಟಸ್ಗಳಲ್ಲಿ ಮತ್ತೆ ಗ್ರೂಪ್ಗಳಲ್ಲೆಲ್ಲ ಹಾಕಿರೋದೆಲ್ಲ ನೋಡಿ ತುಂಬ ಜನ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಮೇಡಮ್ ನಾವು ನಿಮಗೆ ಫ್ಯಾನ್ ಆಗಿದ್ವಿ, ನೀವು ಮಾಡ್ತಾರೋ ಕೆಲಸದಿಂದ ನಾವು ನಿಮ್ಮ ಗ್ರೂಪಲ್ಲಿ ಇದ್ವಿ, ಆಮ್ ಆದ್ಮಿ ಪಾರ್ಟಿ ನೋಡಿ ಅಲ್ಲ ಅಂತ ಸಾಕಷ್ಟು ಜನ ನನಗೆ ಫೋನ್ ಕಾಲ್ಸು ಮೆಸೇಜಸ್ ಮಾಡ್ತಾ ಇದ್ದಾರೆ ಸರ್. ನೀವು ಈಗಾಗಲೇ ಆಮ್ ಆದ್ಮಿನಲ್ಲಿ ಒಳ್ಳೆ ರೀತಿಯಲ್ಲಿ ಗುರುತಿಸ್ಕೊಂಡು ಬಿಟ್ಟಿದ್ದೀರಾ. ಆಮ್ ಆದ್ಮಿ ಅವರು ಕೇಳಲಿಲ್ವಾ ಮೇಡಮ್, ಇಲ್ಲಿ ಬಂದ್ಬಿಟ್ಟು ನಮ್ಮನ್ನ ಬಳಸ್ಕೊಂಡ್ರು, ಯೋಗಿತಾ ಅವರು ನಮ್ಮನ್ನ ಬಳಸ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಹೋಗಿ ಈಗ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಲ್ಲಿ ನಿಮ್ಗೆ ಪಾರ್ಟಿಗೆ ಹೋಗಿ ಈಗ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಲ್ಲಿ ನಿಮ್ಗೆ ಮಾತಾಡಿಲ್ವಾ ಮೇಡಮ್? ಇಲ್ಲ ಸರ್, ಯಾರು ಬೆಳಿಗ್ಗೆಯಿಂದ ಫೋನ್ ಮಾಡಿಲ್ಲ ಸರ್. ಓಕೆ, ಹಾಗಾದ್ರೆ ಬೊಮ್ಮನಹಳ್ಳಿ ಜನ ಯೋಗಿತಾನ ಮಾತ್ರ ಗೊತ್ತಿದೆ. ಅವ್ರು ಯಾವುದೇ ಪಕ್ಷದಲ್ಲಿದ್ರು ಅವ್ರ ಕೆಲಸ ಮಾತ್ರ ಮಾತಾಡ್ಬೇಕೆ ಹೊರತು ಪಕ್ಷ ಮಾತಾಡಂಗಿಲ್ಲ ಅನ್ನೋ ಮಟ್ಟಕ್ಕೆ ಇದ್ದಾರಾ ಮೇಡಮ್? ಹೌದು ಸರ್, ಹೌದು. ಅಲ್ಲೆಲ್ಲ ಸುಮಾರು ಎಲ್ಲಾನು ಏನ್ ಹೇಳ್ತಾ ಇದಾರೆ ಅಂದ್ರೆ ಎಲ್ಲ ಮುಸ್ಲಿಮ್ಸ್ ಆಗಿರೋದ್ರಿಂದ ಎಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು ಫಸ್ಟ್ ಆಫ್ ಆಲ್. ಅದಕ್ಕೆ ಮೇಲೆ ಮೇಡಮ್ ಬಂದ್ಬಿಟ್ಟಿದ್ದಾರೆ ಅಂತ ಅವರಿಗೆಲ್ಲ ತುಂಬಾ ಖುಷಿ ಆಗ್ಬಿಟ್ಟಿದೆ. ಇನ್ನ ಎಲ್ಲ ನಾವು ಮೇಡಮ್ ಜೊತೆಗಿತ್ತು ಮಾಡ್ತೀವಿ, ಮೇಡಮ್ಗೆ ನಾವು ಹೆಲ್ಪ್ ಮಾಡ್ತೀವಿ, ಖಂಡಿತ ನೀವು ಬಂದಿದ್ದು ನಮ್ಗೆಲ್ಲ ತುಂಬಾ ಖುಷಿ ಆಯ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರಿಗೆ ಯೋಗಿತಾ ರೆಡ್ಡಿ ಸಹಾಯ ಮಾಡ್ತಾರ ನಿಮ್ಮ ಪಕ್ಷದಿಂದ? ಖಂಡಿತ ಸರ್. ನಾವು ಕ್ಯಾಸ್ಟ್ ಆಗ್ಲಿ ರಿಲಿಜನ್ ಆಗ್ಲಿ ನಾವು ಯಾವ್ದು ಇವತ್ತಿನವರೆಗೂ ನೋಡಿಲ್ಲ, ಮುಂದಕ್ಕೂ ನೋಡೋದಿಲ್ಲ. ಎಲ್ಲರೂ ಮನುಷ್ಯರೇ ಅಂತ ನಾನು ನೋಡ್ಕೊಂಡು ಇವತ್ತಿನವರೆಗೂ ನಾನು ಬಂದಿದ್ದೀನಿ. ಇನ್ ಮುಂದಕ್ಕೂ ಹಾಗೆ ಸರ್. ಕಾಂಗ್ರೆಸ್ ಪಕ್ಷ ಸೇರ್ಬೇಕಾದ್ರೆ ಏನಾದ್ರು ಡಿಮ್ಯಾಂಡ್ ಇಟ್ರಾ ಮೇಡಮ್ ನೀವು? ಇಲ್ಲ ಸರ್, ಇಲ್ಲ. ನಾನು ಉಮಾಪತಿ ಗೌಡ್ರು ಒಬ್ರು ಯಂಗ್ಸ್ಟರ್ ಆಗಿ ಇಷ್ಟೆಲ್ಲ ಮುಂದಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಾನು ಅವ್ರ ಕಾರ್ಯವೈಖರಿಯನ್ನ ಮೆಚ್ಚಿ ನಾನು ಬಂದಿರೋದು ಸರ್. ಹಾಗಾದ್ರೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತಳಾಗಿ ಮಾತ್ರನೇ ನಾನು ಕಾಂಗ್ರೆಸ್ ಅಲ್ಲಿ ಇದ್ದು ಎಲ್ಲ ಕೆಲಸ ಮಾಡ್ತೀನಿ, ಪಕ್ಷ ನೋಡಿ ನನಗೆ ಯಾವ್ದು ಕೊಟ್ರು ಅದನ್ನ ನಿಭಾಯಿಸಬಲ್ಲೆ ಅಂತ ಹೇಳ್ತೀರಾ? ಹೌದು ಸರ್. ಓಕೆ, ಕೊನೆಯದಾಗಿ ನಿಮ್ಮ ಬೊಮ್ಮನಹಳ್ಳಿ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಸಂದೇಶ ಮೇಡಮ್. ಬೊಮ್ಮನಹಳ್ಳಿಯಲ್ಲಿ ಇರೋರು ಪಾಪ ಎಲ್ಲರೂ ಇವತ್ತಿನವರೆಗೂ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ನನಗೆ ತುಂಬಾ ಸಪೋರ್ಟ್ ಮಾಡಿ ನನ್ಗೆ ಮುಂದೆ ಕರ್ಕೊಂಡು ಬಂದಿದ್ದಾರೆ. ಮೇಡಮ್ ನೀವು ಇರಿ, ಬನ್ನಿ ಅಂತ ಕರೆಯೋದು. ನಿಜ ಹೇಳ್ತೀನಿ, ಬೊಮ್ಮನಹಳ್ಳಿಗೆ ಹೋಗಿ ಬಂದ ದಿವಸ ನನ್ನ ಮನೇಲಿ ಊಟನೇ ಮಾಡಲ್ಲ. ಪ್ರತಿ ಒಂದು ಮನೇಲೂ ಕಾಫಿ ಟೀ ಕುಡೀರಿ, ಜ್ಯೂಸ್ ಕುಡೀರಿ, ಊಟ ಮಾಡಿ ಅಂತ ಮಾಡಿಸಿ ತಿನ್ನಿಸಿ ಮನೆ ಒಳಗಡೆ ಬರೋವರೆಗೂ ನನ್ನನ್ನು ಬಿಡೋದಿಲ್ಲ. ಬನ್ನಿ ಮೇಡಮ್, ಬನ್ನಿ ಮೇಡಮ್ ಅಂತ ನನಗೆ ತಿನ್ಸ್ಬಿಟ್ಟೆ ಕಳ್ಸೋದು. ಎಷ್ಟೋ ದಿನ ನಾನು ಹಂಗೆ ಮಲಗಿದ್ದೀನಿ. ಅವ್ರ ಪ್ರೀತಿ ವಿಶ್ವಾಸನೇ ನನಗೆ ಇವತ್ತು ಹೊಟ್ಟೆ ತುಂಬೋಗಿದೆ ಸರ್. ಓಕೆ, ಬೊಮ್ಮನಹಳ್ಳಿಯಲ್ಲಿ ಇರುವಂತ ವಿಧಾನಸಭಾ ಕ್ಷೇತ್ರದಲ್ಲಿ
ಒಬ್ಬ ಮನೆ ಮಗಳಾಗಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬಂದಿದ್ದೀರಾ, ಜನಪರ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀರಾ, ಅವ್ರಿಗೆ ಬೇಕಾಗಿರುವಂಥ ವೋಟರ್ ಐ ಡಿಗಳನ್ನು ಮಾಡಿಕೊಟ್ಟಿದ್ದೀರಾ, ಮತ್ತು ಸಾಕಷ್ಟು ಕೆಲಸಗಳನ್ನು ಮಾಡಿಕೊಟ್ಟಿದ್ದೀರಾ ಅಂತ ಅಲ್ಲಿರುವಂಥ ಪ್ರತಿಯೊಬ್ಬ ಜನರು ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ನಿಮ್ಮ ಒಂದು ಈ ಕಾರ್ಯವೈಖರಿ ಅಂದರೆ ಆಮ್ ಆದ್ಮಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಎಷ್ಟು ಮಟ್ಟಕ್ಕೆ ಸರಿ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಆಮ್ ಆದ್ಮಿ ಅವರು ಇಲ್ಲಿ ತನಕ ಯಾವುದೇ ನಿಮಗೆ ಸಂದೇಶ ರವಾನೆ ಮಾಡಿಲ್ಲ. ಆದರೂ ಸಹ ನೀವು ಅಫಿಷಿಯಲ್ ಆಗಿ ಅವ್ರಿಗೆ ರಿಸೈನ್ ಕೊಟ್ಟಿದ್ದೀರಾ ಮೇಡಮ್? ಇಲ್ಲ ಸರ್, ಇವತ್ತು ಕಳ್ಸಿಕೊಡ್ತೀನಿ. ನಾನು ಪೃಥ್ವಿ ರೆಡ್ಡಿ ಅವರಿಗೆ ಇವತ್ತು ಮೇಲ್ ಕಳ್ಸಿಕೊಡ್ತೀನಿ. ನಾನು ಪೃಥ್ವಿ ರೆಡ್ಡಿ ಅವರಿಗೆ ಇವತ್ತು ಮೇಲ್ ಕಳ್ಸಿಕೊಡ್ತೀನಿ. ಈ ಥರ ನಾನು ಯಾವುದೇ ಪೋಸ್ಟಲ್ಲಿ ಇನ್ಮೇಲಿಂದ ಯಾವುದು ನಾನು ಇರ್ತಾ ಇಲ್ಲ, ರೆಸಿಗ್ನೇಷನ್ ಕೊಡ್ತಾ ಇದ್ದೀನಿ ಸರ್ ಪಾರ್ಟಿಗೆ ಅಂತೇಳಿ ಇವತ್ತು ಮೆಸೇಜ್ ಕಳಿಸ್ಕೊಡ್ತೀನಿ. ಮತ್ತೆ ಏನಾದರೂ ಆಮ್ ಆದ್ಮಿ ಅವರು ನಿಮ್ಮನ್ನ ಮನವೊಲಿಸಿ ಇಲ್ಲ ಬನ್ನಿ ನೀವು ಇಲ್ಲೇ ಮಾಡಿ ಅಂದರೆ ಹೋಗ್ತೀರಾ ಮೇಡಮ್ ಆಮ್ ಆದ್ಮಿಗೆ? ಇಲ್ಲ ಸರ್, ಅವ್ರು ಇಷ್ಟು ವರ್ಷ ನನ್ಗೆ ಏನೇನು ಮಾಡಿದಾರಲ್ಲ, ನಾನು ಹಲ್ಲು ಕಚ್ಕೊಂಡು ಅದನ್ನೆಲ್ಲ ನಾನು ತಡ್ಕೊಂಡು ಬಂದಿದ್ದೀನಿ. ಒಂದಿನ ನಾನು ಸಿಟ್ಟು ಮಾಡ್ಕೊಂಡಿದ್ದಿಲ್ಲ, ಒಂದಿನ ಬೇಜಾರು ನಾನು ತೋರಿಸ್ಕೊಂಡಿದ್ದಿಲ್ಲ ಸರ್. ಒಂದು ಜಾಗದಲ್ಲಿ ಕೆಲಸ ಮಾಡಬೇಕಾದ್ರೆ 100 ಬರುತ್ತೆ 100 ಹೋಗುತ್ತೆ ಅಂತ ನಾನು ತುಂಬ ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡು ಇವತ್ತಿನವರೆಗೂ ನಾನು ತುಂಬ ಬಂದಿದ್ದೀನಿ. ಇನ್ಮೇಲೆ ಆಗಲ್ಲ ಸರ್ ಆ ಥರ. ಈ ಚುನಾವಣೆಯಲ್ಲಿ ಎಲ್ಲರೂ ವೋಟ್ ಹಾಕಬೇಕು ಅನ್ನೋದ್ರ ನಿಮ್ಮ ಒಂದು ಅಭಿಪ್ರಾಯ ಆಗಿರೋದ್ರಿಂದ ಎಲ್ಲ ಒಂದು ಮತದಾರರಿಗೆ ನಿಮ್ಮ ಒಂದು ಕೊನೆಯ ಸಂದೇಶ ಹೇಳಿ ಮೇಡಮ್. ಎಲ್ಲರೂ ಮನೆಯಿಂದ ಆಚೆ ಬಂದು ದಯವಿಟ್ಟು ನಿಮ್ಮ ಮೆಚ್ಚಿನ ನಾಯಕರಿಗೆ ಹೋಗಿ ಮತಗಟ್ಟೆಯಲ್ಲಿ ನಿಮ್ಮ ವೋಟನ್ನು ಹಾಕಬೇಕು. ನಿಮಗೆ ವೋಟ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಲಾಸ್ಟಲ್ಲಿ ನೋಟಾ ಅಂತ ಒಂದು ಬಟನ್ ಇರುತ್ತೆ, ಅದಕ್ಕಾದರೂ ವೋಟ್ ಹಾಕಬೇಕು. ಇಲ್ಲ ಇದನ್ನು ನೀವು ವೋಟ್ ಹಾಕಿಲ್ಲ ಅಂತಂದರೆ ಅದನ್ನು ಕಳ್ಳೋಟಾಗಿ ಅದನ್ನು ಮಾರ್ಪಾಡು ಮಾಡಿ ನಿಮ್ಮ ವೋಟನ್ನು ಬೇರೆ ಯಾರೋ ಅದನ್ನು ಉಪಯೋಗಿಸ್ಕೊಳ್ಳೋ ಥರ ಮಾಡಬೇಡಿ. ಈಗ ಹೇಗಾಗಿದೆ ಅಂತಂದರೆ 100%ಅಲ್ಲಿ 44%, 42%, 48% ಅಷ್ಟೇ ವೋಟಿಂಗ್ ಆಗ್ತಾ ಇರೋದು. ದಯವಿಟ್ಟು ಎಲ್ಲರೂ ಮನೆಯಿಂದ ಆಚೆ ಬಂದು ನಿಮ್ಗೇನು ಸೌಕರ್ಯ ಬೇಕು, ನಿಮ್ಮ ಕೈಯಲ್ಲಿ ಆಗಲ್ವಾ, ಇವಾಗ ಮನೆಗೆ ತಗೊಂಡ್ಬಂದು EVM ಮಿಷಿನ್ನ ವೋಟ್ ಹಾಕ್ಸ್ಕೊಂಡು ತೊಗೊಂಡೋಗೋವಂಥದ್ದು ಒಂದು ಪ್ರೊಸೀಜರ್ನು ತೊಗೊಂಡು ಬಂದಿದ್ದಾರೆ. ದಯವಿಟ್ಟು ನಾನು ಏನು ಕೇಳ್ಕೊತೀನಿ ಅಂದರೆ ಎಲ್ಲರೂ ಮನೆಯಿಂದ ಆಚೆ ಬಂದು ವೋಟ್ ಮಾಡಿ ದಯವಿಟ್ಟು. ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ತುಮಕೂರು ಚಾನಲ್ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮಿಂದ ನಾವು ಮೀಡಿಯಾ ಇಲ್ಲ ಅಂತಂದರೆ ನಮ್ಮನ್ನೆಲ್ಲ ಬೆಳೆಸೋದಕ್ಕೆ ನಾವೆಲ್ಲ ಬೆಳೆಯೋದಕ್ಕೆ ಚಾನ್ಸೇ ಇಲ್ಲ. ತುಂಬ ಕಷ್ಟ ಆಗ್ತಿತ್ತು. 3 ವರ್ಷ ನಾನೇನು ಮಾಡಿದ್ದೀನಿ ಅದು ಬೊಮ್ಮನಹಳ್ಳಿಯವ್ರಿಗೆ ಮಾತ್ರ ಗೊತ್ತು. ಈಗ ನಮ್ಮ ಮೀಡಿಯಾದಿಂದ ನನ್ನ ವಿಚಾರಗಳು ಹಾಗೆ ನನ್ನ ಪ್ರಚಾರಗಳು ಎಲ್ಲ ಹೊರಗಡೆ ಹೋಗೋದು ಎಲ್ಲ ನಿಮ್ಮಿಂದನೇ. ಮೀಡಿಯಾ ಸಪೋರ್ಟು ನನಗೆ ಬೇಕಾಗುತ್ತೆ. ನನಗೆ ಮುಂದಕ್ಕೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.